ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಪೈಪ್ಲೈನ್ ಒಡೆದು ಲೀಟರ್ ಗಟ್ಟಲೆ ನೀರು ಪೋಲಾಗಿ ವಾಹನ ಚಾಲಕರು ಹಾಗೂ ಸಾರ್ವಜನಿಕರು ತೊಂದರೆ ಅನುಭವಿಸಿದ ಘಟನೆ ಕನ್ಯಾನಪೇಟೆಯ ಕೆಳಗಿನ ಪೇಟೆಯಲ್ಲಿ ನಡೆದಿದೆ. ಇಲ್ಲಿ ನೀರು ಚಿಮ್ತಾ ಇರುವ ದೃಶ್ಯ ಮಳೆಯಿಂದ ಅಥವಾ ಕಾರಂಜಿ ದೃಶ್ಯ ಅಂತ ಅನ್ಕೊಂಡ್ರೆ ಅದು ತಪ್ಪು. ಇದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಎಡವಟ್ಟಾಗಿದೆ. ಹೌದು, ಕನ್ಯಾನಪೇಟೆಯ ಕೆಳಗಿನಪೇಟೆಯ ಶಿರಂಕಲ್ಲು ಕ್ರಾಸ್ ಬಳಿಯಿಂದ ಹಾದು ಹೋಗ್ತಾ ಇದ್ದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಪೈಪ್ಲೈನ್ ಆಕಸ್ಮಿಕವಾಗಿ ಒಡೆದು ಹೋಗಿದೆ. ಇದರಿಂದಾಗಿ ನೀರು ಆಕಾಶದೆತ್ತರಕ್ಕೆ ಚಿಮ್ಮಿದೆ. ಇದರಿಂದ ಸುತ್ತಮುತ್ತಲಿನ ಅಂಗಡಿಯವರಿಗೆ, ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ದ ವಾಹನ ಚಾಲಕರಿಗೆ ತೊಂದರೆಯಾಗಿದೆ. ಕೆಲವರಂತೂ ನೀರು ಚಿಮ್ತಾ ಇದ್ದ ವೇಳೆ ತಮ್ಮ ವಾಹನವನ್ನ ನಿಲ್ಲಿಸಿ ಕೊಳೆಯನ್ನ ತೊಳೆದು ಹಾಕುವ ಮೂಲಕ ಲಾಭ ಪಡೆದುಕೊಂಡಿದ್ದಾರೆ. ಇನ್ನು ಕೆಲವು ವಾಹನಗಳ ಒಳಗಡೆ ನೀರು ಹೋಗಿ ಪ್ರಯಾಣಿಕರು ತೊಂದರೆಯನ್ನ ಅನುಭವಿಸಿದ್ದಾರೆ. ಸಂಪೂರ್ಣವಾಗಿ ನೀರಿನ ಸಮಸ್ಯೆಯನ್ನ ನೀಗಿಸಲು ವಿಟ್ಲಬಡ್ನೂರು, ಕೊಳ್ನಾಡು, ಸಾಲೆತ್ತೂರು, ಕನ್ಯಾನ, ಕರೋಪಾಡಿ ಗ್ರಾಮಗಳಲ್ಲಿ 26 ಕೋಟಿ ರೂಪಾಯಿ ವೆಚ್ಚದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಂಡಿತ್ತು. ಆದರೆ ಈ ತನಕವೂ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ನೀರು ಸರಬರಾಜು ವ್ಯವಸ್ಥೆ ಸಂಪೂರ್ಣ ವಿಫಲಗೊಂಡಿತ್ತು. ಕಳೆದ ಕೆಲವು ದಿನಗಳಿಂದ ನೀರು ಸರಬರಾಜು ಆಗ್ತಾ ಇತ್ತು. ಆದರೆ ಪೈಪ್ಲೈನ್ಗಳು ಒಡೆದು ನೀರು ಪೋಲಾಗ್ತಾ ಇದೆ. ಕನ್ಯಾನ ಕೆಳಗಿನಪೇಟೆಯಲ್ಲಿ ಮಂಗಳವಾರ ಒಡೆದು ಹೋಗಿದ್ದ ಪೈಪ್ಲೈನ್ ದುರಸ್ತಿ ಮಾಡಲಾಗಿತ್ತು. ಇದೀಗ ಮತ್ತೆ ಅದೇ ಪೈಪು ಹೊಡೆದು ನೀರು ಪೋಲಾಗಿದೆ. ಸುಮಾರು ಅರ್ಧ ತಾಸುಗಳವರೆಗೆ ನೀರು ಪೋಲಾಗ್ತಾ ಇತ್ತು. ಉತ್ತಮ ದರ್ಜೆಯ ಪೈಪ್ ಇದೆ, ಆದರೆ ಅನೇಕ ಕಡೆಗಳಲ್ಲಿ ಅವುಗಳನ್ನು ಜೋಡಿಸಿದ ರೀತಿ ವೈಜ್ಞಾನಿಕವಲ್ಲ. ಆದುದರಿಂದ ಎಷ್ಟೋ ಕಡೆಗಳಲ್ಲಿ ನೀರು ಪೋಲಾಗ್ತಾ ಇದೆ. ಕನ್ಯಾನ ಗ್ರಾಮದ ಕಮ್ಮಾಜಿಯಲ್ಲಿ ನೀರು ಚರಂಡಿಯಲ್ಲಿ ಹರಿದು ಹೋಗ್ತಾ ಇದೆ. ಯಾರಿಗೂ ಸಿಗ್ತಾ ಇಲ್ಲ ಎಂದು ಆರೋಪ ವ್ಯಕ್ತವಾಗಿದೆ. ಇಲಾಖೆಗಳ ನಡುವಿನ ಹೊಂದಾಣಿಕೆಯ ಕೊರತೆಯಿಂದಾಗಿ ಈ ಅವ್ಯವಸ್ಥೆ ಆಗಿದೆ ಎನ್ನುವ ಮಾತುಗಳು ಕೇಳಿಬರ್ತಾ ಇದೆ. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.